ಓಂ ಶ್ರೀ ಸಾಯಿ ಸಚ್ಚರಿತ ಅಧ್ಯಾಯ 12 ರಚನೆ ಶ್ರೀ ಕುಲಕರ್ಣಿ. ಭಕ್ತರ ವ್ಯಾಧಿ ಪರಿಹಾರ. ಬಾಬಾ ಅವರು ಭಕ್ತರಿಗೆ ಮಾಯೆ ವ್ಯಾಪ್ತಿಯನ್ನು ಕುರಿತು ಎಚ್ಚರಿಸುತ್ತಿದ್ದರು. ಈಶಾವ್ಯಾಸಮಿದಂ ಸರ್ವಂ ಯತ್ಕಿಂಚ ಜಗತಾಂ ಜಗತ್ ತೇನ ಚಕ್ತೇನ ಭುಂಚಿತ ಮಾಘೃದ ಕಸ್ಯ ಸಿದ್ಧನಂ. ಟೀಕೆ. ಈ ಜಗತ್ತಿನಲ್ಲಿ ಸ್ಥಾವರ ಜಂಗಮಾತ್ಮಕವಾದದ್ದು ಏನೇನು ಇದೆಯೋ ಅದೆಲ್ಲವೂ ಈಶ್ವರನಿಂದ ನಿರ್ಮಿತವಾದದ್ದು ಇರುತ್ತದೆ. ಆದ ಕಾರಣ ದೊರೆತಷ್ಟರಿಂದ ಸಂತುಷ್ಟರಾಗಿರಬೇಕು. ಬೇರೆಯವರ ಧನವನ್ನು ಬಯಸಬೇಡ ಎಂದು ಈಶಾವ್ಯಾಸೋಪನಿಷತ್ತಿನ ಭಾವವನ್ನು ಕುರಿತು ಎಲ್ಲರಿಗೂ ಬೋಧಿಸುತ್ತಿದ್ದರು. ಅವರು ಮತ್ತು ಬೋಧಿಸುತ್ತಿದ್ದರೆಂದರೆ ಪೂರ್ವ, ಪರ ಮತ್ತು ಸಂಧಾನ ಇರಬೇಕು. ಯಥಾಪ್ರಾಪ್ತಾನುಸಾರವಾಗಿ ನಿತ್ಯತೃಪ್ತರಾಗಿರಬೇಕು. ಸಂಚಿತವನ್ನು ಸಂಗ್ರಹಿಸಬಾರದು. ನಾನು ಫಕೀರನಾದರೂ ನನಗೆ ಮನೆ ಹೊಲ ಏನೂ ಇಲ್ಲದೆ ಬೇಡ ಫಕೀರನಾದರೂ ಒಂದೇ ಸ್ಥಳದಲ್ಲಿ ಸ್ಥಿರವಾಗಿ ಕುಳಿತಿದ್ದರೂ ಎಲ್ಲ ಸಂಸಾರ ತಾಪವನ್ನು ತೆರೆಸಿದ್ದು ನನ್ನನ್ನು ಕೂಡ ಅದು ಜಯಿಸುತ್ತದೆ. ನಾನು ಮಾಯೆಯನ್ನು ಮರೆಯುವನು, ಮಾಯೆ ನನ್ನನ್ನು ಮರೆಯುವುದಿಲ್ಲ. ಆದ ಮಾಯೆ ಹರಿಹರ ಬ್ರಹ್ಮಾದಿ ಒದ್ದಾಡುತ್ತಿರುವಾಗ ಬಡ ಫಕೀರನ ಪಾಡೇನು? ಈ ನಾರಾಯಣ ಕೃಪೆಯಿಂದಾಗಿರಿ ಮಾಯೆಯನ್ನು ದಾಟಬಹುದು. ಅದಕ್ಕಾಗಿ ಸದಾ ಸರ್ವದಾ ಭಜನೆಯನ್ನು ಮಾಡಿರಿ. ಯಾವ ಪಾಪವು ಕ್ಷಯವಾಗಿರುತ್ತದೆಯೋ ಅವರೇ ಪರಮಾತ್ಮನ ನಾಮಸ್ಮರಣೆಯಲ್ಲಿ ಮಾಡಹತ್ತುವರು. ಈ ರೀತಿ ಬಾಬಾ ಅವರು ಭಾವಿಕ ಭಕ್ತರನ್ನು ಭಜನೆಗೆ ಹಚ್ಚಿ ಭಕ್ತರನ್ನು ಧನ್ಯಸ್ಥರನ್ನು ಮಾಡುತ್ತಿದ್ದರು. ತಾವು ಎಲ್ಲರಂತೆ ನರದೇಹಿಗಳು ಮಾಯೆಯಲ್ಲಿ ಸಿಲುಕಿದ್ದವರೆಂದು ತೋರಿಸುತ್ತಿದ್ದರು. ಅವರ ಉದ್ದೇಶವು ಮಾಯೆ ಎಷ್ಟು ಘನವಾಗಿದೆ ಎಂಬುದನ್ನು ತೋರಿಸುತ್ತಿತ್ತು. ಆದ್ದರಿಂದ ನುಸುಳುವುದು ಆ ಕಷ್ಟವೆಂಬುದು ವಾಚಿಕ ಸ್ಮರಣೆಯಲ್ಲಿ ಉಳಿಯಬಹುದು. ಪುಣೆ ಜಿಲ್ಲೆ ಜುನ್ನರದ ಹೆತ್ತರ ನಾರಾಯಣ ಎಂಬ ಊರು ಇದೆ. ಅಲ್ಲಿ ಭೀಮಾಜಿ ಪಾಟೀಲ್ ಎಂಬವನ ಸುಖ ಸಂಪತ್ತು ಗ್ರಸ್ತನಿದ್ದನು. ಆತನು ಅತಿಥಿ ಅಭಿವ್ಯಕ್ತ ಸತ್ಕರಿಸುತ್ತಾ ಸದಾ ಸಂತುಷ್ಟ ವೃತ್ತಿಯಿಂದ ಇರುತ್ತಿದ್ದನು. ಪೂರ್ವ ಕರ್ಮಾನುಸಾರವಾಗಿ ಈತನಿಗೆ ಇಸವೀಸನ್ 1909ರಲ್ಲಿ ಕಫಾಕ್ಷಯ ಉಂಟಾಯಿತು. ಅಸಹ್ಯವಾಗಿ ಕೆಮ್ಮು ಬರುತ್ತಿತ್ತು, ಜ್ವರವೂ ಬರುತ್ತಿತ್ತು, ಸರ್ವದಾ ಬಾಯಲ್ಲಿ ಬುರುಗು ಬರುತ್ತಿತ್ತು, ಹೊಟ್ಟೆಯಲ್ಲಿ ಒಂದೇ ಸಮಯ ಸಂಕಟವಾಗುತ್ತಿತ್ತು, ದಿನೇ ದಿನಕ್ಕೆ ಬೇನೆ ಹೆಚ್ಚಾಗುತ್ತಿತ್ತು. ಭೀಮಾಜಿ ನೀರಸಗೊಂಡಿದ್ದನು. ಆತನ ಪ್ರಕೃತಿ ಕ್ಷೀಣವಾಗುತ್ತಿತ್ತು. ಪ್ರಯತ್ನಗಳೆಲ್ಲವೂ ಮುಗಿದವು. ಅನ್ನ ನೀರುಗಳು ರುಚಿ ಹತ್ತಂತಾದವು. ಗಂಜಿ ಕೂಡ ಪಚನವಾಗತೊಡಗಿತು. ಜೀವಕ್ಕೆ ವಿಪರೀತ ವೇದನೆಯಾಗುತ್ತಿತ್ತು. ದೊಡ್ಡ ದೊಡ್ಡ ವೈದ್ಯರೆಲ್ಲ ಕೈಬಿಟ್ಟರು. ಭೀಮಾಜಿ ಚಿಂತಾತುರನಾದನು. ಸಾವು ಸಮೀಪಿಸೆಂದು ವ್ಯಾಕುಲಗೊಂಡನು. ಕುಲದೇವತೆಯ ಆರಾಧನೆ ಮಾಡಿದನು. ಏನೂ ಉಪಯೋಗವಾಗಲಿಲ್ಲ. ಇದು ದೈವಯೋಗವು, ಇದನ್ನು ಭೋಗಿಸುತ್ತಿರಬೇಕು. ಮನುಷ್ಯತ್ನವಿದರ ಮುಂದೆ ಏನೂ ನಡೆಯುವುದಿಲ್ಲ ಎಂದು ಜನರು ಆಡಿಕೊಳ್ಳುತ್ತಿದ್ದರು. ಭೀಮಾಜಿ ತನ್ನ ಮಾಡಿದ ಕರ್ಮವನ್ನು ಸ್ಮರಿಸಿಕೊಂಡು ನಾರಾಯಣ ಭವಸಂಕಟ ಹರಣ, ದ್ರೌಪದಿ ಮೊರೆ ಕೇಳಿ ಬಂದಂತೆ ಓಡಿ ಬಂದು ನನ್ನನ್ನು ಈ ಸಂಕಟ ಕಾಲದಿಂದ ಪಾರು ಮಾಡು, ನಾನು ನಿನಗೆ ಅರಣ್ಯ ಶರಣ ಹೊಂದಿರುವೆನು, ನಿನ್ನ ದಿವ್ಯರೂಪವನ್ನು ನನಗೆ ತೋರು ಎಂದು ಮನಸ್ಸಿನಲ್ಲಿ ಮೊರೆಯಿಟ್ಟನು. ಕೂಡಲೇ ಆತನಿಗೆ ನಾನಾ ಸಾಹೇಬ್ ಚಂದೋರ್ಕರ ಸ್ಮರಣೆ ಬಂದಿತು. ಅವರು ಏನಾದರೂ ಉಪಾಯ ಯೋಜಿಸುವನೆಂದು ಮನಸ್ಸಲ್ಲಿ ವಿಶ್ವಾಸ ಮಾಡಿದರು. ಅದೇ ಶುಭಕರವೆಂದು ತಿಳಿದು ಸವಿಸ್ತಾರವಾಗಿ ನಾನಾ ಸಾಹೇಬರಿಗೆ ಪತ್ರ ಬರೆದರು. ನಾನಾ ಸಾಹೇಬರು ಭೀಮಾಜಿ ಪತ್ರವನ್ನು ಓದಿ ಖಿನ್ನವದನಾದರು. ಪರಪಾಟಲಿಗೆ ಉತ್ತರ ಬರೆದರು. ನಿಮ್ಮ ಬೇನೆ ಭವನನ್ನು ಕಂಡು ನನಗೂ ಕೆಡಕರಿಸಿದೆ. ಅದಕ್ಕೆ ಒಂದೇ ಸವನ ಉಪಾಯ ನನಗೆ ಒಳೆಯುತ್ತದೆ. ಸಾಯಿಬಾಬಾ ಅವರ ಪಾದಗಳನ್ನು ನಡೆಯಬೇಕು. ಅವರೇ ನಮಗೆ ತಂದೆ ತಾಯಿ ಸ್ವರೂಪರು. ಅವರು ಪರಮ ದಯಾಳುಗಳು. ಇದರಲ್ಲಿ ಸ್ವಲ್ಪವೂ ಚಿಂತೆ ಸಂಶಯ ಬೇಡ. ತೀವ್ರ ಹೋಗಿ ಸಾಯಿಯನ್ನು ದರ್ಶನ ಪಡೆಯರೆಂದು ಎಂಬುದೇ ಅವರ ಸಾರವಾಗಿತ್ತು. ಭೀಮಾಜಿಯವರಿಗೆ ಪ್ರಾಣಾಂತಿಕ ಅವಸ್ಥೆ ಪ್ರಾಪ್ತವಾಗಿತ್ತು ಎಂದು ತಮಗೆ ಸಾಯಿನಾಥನ ದರ್ಶನವಾಗುವುದು ಅಂದು ಚಿಂತಿಸುತ್ತಿದ್ದರು. ಮರುದಿನವೇ ಅಲ್ಲಿಂದ ಶಿರಡಿಗೆ ಹೊರಟರು. ಜೊತೆಗೆ ಆಪ್ತ ಜನರನ್ನು ಕರೆತಂದರು. ಮಸೀದಿ ಚೌಕ್ ಹತ್ತಿರ ಮುಂದಿನ ಭಾಗದಲ್ಲಿ ಗಾಡಿಯ ಬಂದು ನಿಂತಿತು. 4 ಜನರ ಕೈಯಲ್ಲಿ ಎತ್ತಿಕೊಂಡು ಭೀಮಾಜಿಯವರನ್ನು ಮೇಲೆ ತೆಗೆದುಕೊಂಡು ಬಂದರು. ನಾನಾ ಸಾಹೇಬರು ಜೊತೆಗೆ ಇದ್ದರು. ಮಾಧವರಾಯರು ಅಲ್ಲಿಗೆ ಬಂದರು. ಪಟೇಲನನ್ನು ನೋಡಿ ಬಾಬಾ ಅವರು, ಶ್ಯಾಮ, ಈ ಕಳ್ಳನನ್ನು ಏಕೆ ಇಲ್ಲಿ ತಂದರೆ? ಮೈಮೇಲೆ ಏಕೆ ಒಗೆಯುವಿರಿ? ಈ ಕೃತ್ಯ ಒಳ್ಳೆಯದೆಂದು ನುಡಿದರು. ಭೀಮಾಜಿ ಸಾಯಿ ಪಾದಗಳ ಮೇಲೆ ತಲೆಯನ್ನು ಇಟ್ಟನು. ಸಾಯಿನಾಥ, ಅನಾಥನಾಥ, ದೀನವೊಂದು ಕೃಪಾಸಿಂಧು, ದೀನನಾಥನೇ ನಾನು ರಕ್ಷಿಸು ಎಂದು ಬೇಡಿಕೊಂಡ. ಪಾಟೀಲನ ವ್ಯತೆಯನ್ನು ನೋಡಿ ಸಾಯಿನಾಥನಿಗೆ ಕೊಂಡೆ ಬಂದಿತು. ಪಾಟೀಲನೇ, ಕುಳಿತುಕೋ, ಚಿಂತೆಯನ್ನು ಬಿಡು, ನಿನ್ನ ಭೋಗವು ಮುಗಿತೆಂದು ತಿಳಿ. ಭೀಮಾಬಾಯಿಯ ಮನೆಯಲ್ಲಿ ಹೋಗಿ ವಾಸಿಸು. 1-2 ದಿನಗಳಲ್ಲಿ ನಿನಗೆ ಆರೋಗ್ಯವಾಗುವುದೆಂದು ಸಾಯಿಯವರು ಆತನಿಗೆ ಆಶ್ವಾಸನವಿತ್ತರು. ಪಾಟೀಲನಿಗೆ ಅಮೃತ ಪ್ರಾಶನ ಮಾಡಿಸಿದಂತೆ ಸಮಾಧಾನ ಮಾಡಿದರು. ಪಾಟೀಲನ ಬಾಯಿಂದ ಪ್ರತಿ 5 ನಿಮಿಷಕ್ಕೊಮ್ಮೆ ರಕ್ತವಾಂತ ಬರುತ್ತಿತ್ತು. ಆದರೆ ಆತನು ಬಾಬಾ ಅವರ ಹತ್ತಿರ ಬಂದು ಕುಳಿತನು. ಕೇವಲ ಬಾಬಾ ಅವರ ಕೃಪಾ ನಿರೀಕ್ಷಣೆಯಿಂದಲೇ ಆತನ ವಾಂತಿ ನಿಂತಿತ್ತು. ಜನ್ಮಜನ್ಮಾಂತರದ ಭೋಗಕ್ಷಯ ರೂಪದಿಂದ ಕಾಡುತ್ತಿತ್ತು. ಸಾಯಿ ದರ್ಶನದಿಂದ ಇಂದಿನ ಪಾಪವೆಲ್ಲ ಕಲಕ್ಷಯವಾಯಿತು. ಭೋಗವು ಅರಿಯಿತು, ರೋಗವರು ಹಿಂಗಿತು. ಬಾಬಾ ಅವರ ಶಬ್ದವು ಔಷಧವಾಯಿತು. ಬಾಬಾ ಅವರ ಭೀಮಜಪ ಹಣೆಗೆ ತಂದು ತುಸು ಅಂಗಾರವನ್ನು ಹಚ್ಚಿದರು. ತಲೆ ಮೇಲೆ ವರದ ಹಸ್ತವನ್ನಿಟ್ಟು ಮೊರೆಯೋಗರು ಆಗ ಆಜ್ಞೆ ಕೊಟ್ಟರು. ಪಾಟೀಲನ ನಡೀತಾ ಗುಡಿಸಲು ತನಕ ಹೋದನು. ಆತನ ಆರೋಗ್ಯವೆನಿಸಿತು. ಬಾಬಾ ಅವರು ಇಳಿದುಕೊಳ್ಳಲು ಹೇಳಿದ ಸ್ಥಳವು ತೇವವಾಗಿತ್ತು. ಅದರ ಮೇಲೆ ಪಾಟೀಲನ್ನು ತಟ್ಟು ಹಾಸಿ ಹಾಕಿಕೊಂಡು ಭೀಮಾಜಿ ಊರಲ್ಲಿ ಅನೇಕ ಜನರ ಪರಿಚಯವಿದ್ದಿತ್ತು. ಒಣಜಾಗೆ ಬೇಕಾದಷ್ಟು ದೊರೆಯುತ್ತಿತ್ತು. ಅದರಿಂದ ಬಾಬಾ ಆಜ್ಞೆ ಪ್ರಮಾಣದಿಂದ ಅಲ್ಲಿ ವಸತಿ ಮಾಡಿದರು. ಅಂದು ರಾತ್ರಿ ಭೀಮಾಜಿಗೆ ಸ್ವಪ್ನವಾಯಿತು. ಬಾಲ್ಯದಲ್ಲಿ ಗುರುಗಳು ಬಂದು ಬೆತ್ತದ ಬಡಿಯಿಂದ ಹೊಡೆಯುತ್ತಿದ್ದರು. ಪದ್ಯವನ್ನು ಪಾಠವನ್ನು ಅನ್ನಿಸುತ್ತಿದ್ದರು. ಈ ಪದ್ಯದ ಭಾವ ಹೀಗಿತ್ತು: ಯಾವಳಿಗೆ ಬೇರೆಯವರ ಮನೆಯಲ್ಲಿ ಇರುವುದರಿಂದ ಸರ್ಪವನ್ನು ತಲೆಯ ಮೇಲೆ ಇರಿಸಂತೆ ಆಗುವುದು, ಅವಳ ಬಾಯಿಂದ ಅತಿ ಲೋಭಿಯ ಧನವನ್ನು ಕಳೆದುಕೊಂಡಾಗ ದುಃಖಿಸುವಂತೆ ಮಾತುಗಳು ಹೊರಡವು. ನಿರ್ಧನೆಯಾದ ಪತಿ ಇದ್ದರೂ ಅವಳ ಪತಿ ಸಮಾಗಮವೇ ಸಕಲ ಸೌಖ್ಯವೆಂದು ಭಾವಿಸುತ್ತಾಳೆ. ಶಾಂತ ಚಿತ್ತದಿಂದ ಪತಿಯ ಆಜ್ಞೆಯಂತೆ ನಡೆಯುವವಳೇ ನಿಜವಾದ ಗರತಿ. ಹೀಗೆ ಎಂಬುದನ್ನು ಅರ್ಥವಾಗಲಿಲ್ಲ. ಅಷ್ಟರಲ್ಲೇ ಮತ್ತೊಂದು ಸ್ವಪ್ನ ಬಿತ್ತು. ಇದಕ್ಕೆ ಸಾಕ್ಷ್ಯಮದ ವಿಲಕ್ಷಣವಾಗಿದ್ದು, ಯಾವನೊಬ್ಬ ಗೃಹಸ್ಥನು ಎದೆ ಮೇಲೆ ಕುಳಿತು ಗುಂಡು ಕಲ್ಲಿನಿಂದ ಎದೆಯನ್ನು ಒದೆಯುತ್ತಿದ್ದನು. ಪ್ರಾಣಾಪಾಯದಿಂದ ಹಾರಿ ಹೋಗುವಂತೆ ಅನಿಸುತ್ತಿತ್ತು. ಸ್ವಪ್ನವು ಮುಗಿದೋದಂತೆ ಹತ್ತಿ ಸೂರ್ಯೋದಯಕ್ಕೆ ಸರಿಯಾಗಿ ಎಚ್ಚರವಾಯಿತು. ರೋಗವು ಸಂಪೂರ್ಣವಾಗಿ ವಾಸಿಯಾಗಿತ್ತು. ಸ್ವಪ್ನವು ಆಭಾಸವೆಂದು ಜನರಲ್ಲಿ ತೊಳೆಯುವರು.